ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲ ಕನ್ನಡಿಗರು? ಇವತ್ತೊಂದು ನಾನು ಏಡಿ ಹಿಡಿಯೋದನ್ನು ಹೇಗೆ ಮಾಡ್ತಾರೆ ಅಂತ ನೋಡುವ. ಒಮ್ಮೆ ಮಾಡಿದ್ದೇನೆ, ಇನ್ನೊಂದ್ಸಲಿ ಮಾಡ್ತಿದ್ದೇನೆ ಈಗ ಹೇಗೆ ಅಂತೇಳಿ. ನೀವು ಬನ್ನಿ ನೋಡಿ. ಇದಕ್ಕೀಗ ಈ ಬ್ಯಾಂಬೂ ಬೇಕು. ಈ ಬ್ಯಾಂಬನ್ನು ಕಟ್ ಮಾಡಿ ತರಬೇಕೀಗ. ಬನ್ನಿ ಗೈಸ್, ಕ್ರ್ಯಾಬ್ ಹಿಡಿಲಿಕ್ಕೆ ಇದು ನಮಗೆ ಈಗ ಬ್ಯಾಂಬೂ ಸ್ಟಿಕ್ ಬೇಕು. ಬ್ಯಾಂಬೂ ಸ್ಟಿಕ್ಕನ್ನು ಕಟ್ ಮಾಡಿ ತಗೊಂಡು ಬಂದಿದ್ದೇನೆ. ಅದನ್ನೀಗ ಒಳ್ಳೆ ನೈಸಾಗಿ ಸ್ಟಿಕ್ ಒಂದೇ ರೀತಿಯಲ್ಲಿ ಲೆವೆಲ್ಲಾಗಿ ಇದು ಮಾಡಿ ಅದನ್ನು ಮತ್ತೆ ಕಟ್ಟಲಿಕ್ಕೆ ಉಂಟು. ನೋಡಿ ಹೇಗೆ ಮಾಡ್ತಿದ್ದೇನೆ ಅಂತೇಳಿ. ಇಷ್ಟು ಸ್ಟಿಕ್ ಆಯಿತು ಲೆವೆಲ್ ಮಾಡಿ. ಇದು ಕಡಿಮೆ ಅಂದರೆ ಒಂದು 50ರಿಂದ 54 ಸ್ಟಿಕ್ವರೆಗೆ ಬೇಕು. ಇದು ಸ್ವಲ್ಪ ಕಟ್ಟಿ ಆಯಿತು, ಇನ್ನು ಸ್ವಲ್ಪ ಕಟ್ಟಲಿಕ್ಕೆ ಉಂಟು. ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಇದು ಸ್ಟಿಕ್ ಸ್ವಲ್ಪ ಕಡಿಮೆ ಆದ ಕಾರಣ ಇನ್ನು ಸ್ವಲ್ಪ ಕಟ್ ಮಾಡ್ತಿದ್ದೇನೆ. ಕಟ್ ಮಾಡಿ ಇನ್ನು ಕಟ್ಟಬೇಕು. ಈಗ ಅದಕ್ಕೆ ಮಿಡಲಲ್ಲಿ ಒಂದು ರಿಂಗ್ ಕಟ್ಟಬೇಕು ಸಪೋರ್ಟಿಗೆ. ಈಗ ಆಲ್ಮೋಸ್ಟ್ ಈಗ 50% ಡನ್ ಆಗಿದೆ. ಇನ್ನು 50% ಕೆಲಸ ಬಾಕಿ ಉಂಟಿದ್ರೆ ಅದು.
ಇದು 2ನೇ ದಿನ. ಒಂದು ದಿನದಲ್ಲಿ ಕೆಲಸ ಆಗೋದಿಲ್ಲ, ಅದು ತುಂಬ ಕೆಲಸ ಬಾಕಿ ಉಂಟು. ಅಂದರೆ ಸ್ವಲ್ಪ ಡ್ರೈ ಆಗಬೇಕು. ನೋಡಿ, ಸೆಕೆಂಡ್ ಡೇ. ಇನ್ನು ಇನ್ನು ಅದರದ್ದು ಬಾಯೆಲ್ಲ ಮಾಡಲಿಕ್ಕೆ ಉಂಟು. ಇದನ್ನು ಇನ್ನು ಲೆವೆಲ್ ಮಾಡಿ ಇನ್ನು ಕಟ್ಟಬೇಕು ಅದನ್ನು. ಅಂದರೆ ರೆಡಿ ಕ್ರ್ಯಾಪ್ಸ್ ಒಳಗೆ ಹೋಗಲಿಕ್ಕೆ, ಅದು ಕ್ರ್ಯಾಪ್ ಆಗಲಿಕ್ಕೆ ಅದನ್ನು ಇನ್ನು ಮಾಡಲಿಕ್ಕೆ ಉಂಟು. ಇದು 1 ಫೀಟ್ ಉಂಟು ಕಡ್ಡಿ. 1 ಫೀಟಿನ ಕಡ್ಡಿ. ಇದು ಕಡಿಮೆ ಅಂದರೆ ಒಂದು 60ರಿಂದ 65 ಕಡ್ಡಿ ಬೇಕಾಗ್ತದೆ. ಸ್ವಲ್ಪ ಸಪುರ ಮಾಡಿ ಕಟ್ ಮಾಡಿ ಅದು ಲೆವೆಲ್ ಮಾಡಬೇಕಿನ್ನು. ಅದಕ್ಕೆ ದೊಡ್ಡ ಕಡ್ಡಿ 3 ಫೀಟಿನ ಕಡ್ಡಿ ಹಾಕಿದ್ದೇನೆ. ಎಲ್ಲ 3-3.5 ಫೀಟ್ ಉಂಟು ಅದೆಲ್ಲ ಕಡ್ಡಿ. ಇದನ್ನು ಕೂಡ ಹೇಗೆ ಕಟ್ಟೋದಂತ ನೋಡಿ ಬರೋಣ ಬನ್ನಿ. ಈ ಥರ ಕಟ್ಟಬೇಕು. ನಿಧಾನವಾಗಿ ಒಂದೊಂದೇ ಗಡ್ಡೆಯನ್ನು ಕಟ್ಕೊಂಡು ಬರಬೇಕದು. ಇನ್ನೂ ಸ್ವಲ್ಪ ಕಡ್ಡಿ ಕಡಿಮೆ ಆಯಿತು, ಅದಕ್ಕೆ ಇನ್ನೂ ಸ್ವಲ್ಪ ಕಟ್ ಮಾಡ್ತಿದ್ದೇನೆ.
ಈಗ ನಮ್ಮದು ಏಡಿ ಹಿಡಿದು ಆಲ್ಮೋಸ್ಟ್ ಈಗ 70% ಡನ್ ಆಗಿದೆ ನೋಡಿ. ಈಚೆಯಿಂದ ಏಡಿ ಹೋಗಲಿಕ್ಕೆ ಕ್ರ್ಯಾಪ್ಸ್ ಅದು ಒಳಗಡೆ ಹೋಗ್ತದೆ, ಹೊರಗಡೆ ಈಚೆಯಿಂದ ಬರಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಅದು ಒಳಗಡೆ ಹೋಗಿ ಟ್ರ್ಯಾಪ್ ಆಗ್ತದೆ ಅಲ್ಲಿ. ಟ್ರ್ಯಾಪಿಂದ ಬಾಯಿ ಮಾಡಲಿಕ್ಕೆ ಬರ್ತದೆ. ಈಗ ಬಾಯಿ ಮಾಡಬೇಕು, ಬಾಯಿ ಮುಚ್ಚಲಿಕ್ಕೆ ಆಗ್ತದೆ. ಇದು 3ನೇ ದಿನ. ಇಲ್ಲಿ ಒಂದು ಕೆಳ ಮಾಡಿದ್ವಿ. ತೊಗೊಂಡೇನು ಈಗ ನಮ್ಮ ಕ್ರ್ಯಾಬ್ಸ್ ಹಂಟಿಂಗ್ ಮಿಷನ್ ಕಂಪ್ಲೀಟ್ ಆಗಿದೆ. 100% ಮುಗಿದಿದೆ.